ವೃತ್ತಪತ್ರಿಕೆ ಪ್ರಕಾಶಕರಾದಂಥ ಶ್ರೀ ಎಸ್ ವಿ ಆಚಾರ್ಯರು ನಡೆಸಿಕೊಡಲಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಇದರ ನೇತೃತ್ವವನ್ನು ವಹಿಸಿ ಈ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ಸವಿಸ್ತಾರವಾಗಿ ನೀಡಲಿದ್ದಾರೆ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ಎಸ್ ಪಿ ಗುರುದಾಸ್ ಇವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಬಿ ಯಶವಂತ ಆಚಾರ್ ಉಪಸ್ಥಿತರಿದ್ದಾರೆ. ಇವರು ನಮ್ಮ ಈ ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರಿಗೂ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಾನು ಸುಂದರಾಚಾರ್ಯ ಬೆಳವಾಯಿ, ನಾನು ಈ ಟ್ರಸ್ಟಿನ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಡಾಕ್ಟರ್ ಎಸ್ ಪಿ ಗುರುದಾಸರು ನಡೆಸಿಕೊಡ್ಬೇಕಾಗಿ ಕೇಳ್ತೀನಿ. 2012ರಲ್ಲಿ ನಮ್ಮ ಶ್ರೀ ಬಿ ಹರಿಶ್ಚಂದ್ರಾಚಾರ್ಯ ಮೆಮೋರಿಯಲ್ ಟ್ರಸ್ಟ್ ಪ್ರಾರಂಭವಾಯಿತು. 2013ರಲ್ಲಿ ಬಿ ಹರಿಶ್ಚಂದ್ರಾಚಾರ್ಯರ ಜನ್ಮಶತಮಾನೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಮಾಜದ ಬಡವರ್ಗದ ಹಾಗೂ ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಮಂಗಳೂರಿನಂಥ ಒಂದು ಎಜುಕೇಷನಲ್ ಹಬ್ನಲ್ಲಿ ಅವರಿಗೆ ನಿಲ್ಲಲಿಕ್ಕೆ ವಾಸ್ತವ್ಯ ಉಚಿತವಾಗಿ ನೀಡಲಿಕ್ಕೆ ಒಂದು ಸೌಲಭ್ಯವನ್ನು ಒದಗಿಸಿಕೊಡ್ಬೇಕೆನ್ನುವಂಥ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ಆಶ್ರಯ ವಿದ್ಯಾರ್ಥಿಧಾಮ ಎನ್ನುವಂಥ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದು. ಈಗ ಈ ವಿದ್ಯಾರ್ಥಿಧಾಮಕ್ಕೆ 8 ವರ್ಷ ತುಂಬುತ್ತಾ ಇರುವಂಥ ಸಂದರ್ಭ. ಇದಲ್ಲದೆ ಈ ವಿದ್ಯಾರ್ಥಿಧಾಮದಲ್ಲಿ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಗ್ರಾಮೀಣ ಭಾಗದಿಂದ ಮಂಗಳೂರಿಗೆ ಬಂದು ಕಲಿತಾ ಇರುವಂಥ 18 ಅರ್ಹ ಬಡ ವಿದ್ಯಾರ್ಥಿಗಳಿಗೆ 18 ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಉಚಿತವಾಗಿ ವಸತಿ, ಆಹಾರ ಮತ್ತು ಶಿಕ್ಷಣಕ್ಕೆ ಬೇಕಾದಂಥ ಇತರ ಸವಲತ್ತುಗಳನ್ನು ನಾವು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಲವು ಚಟುವಟಿಕೆಗಳನ್ನು ಈ ಟ್ರಸ್ಟಿನ ಮೂಲಕ ನಿರ್ವಹಿಸ್ತಾ ಬರ್ತಾ ಇದ್ದೇವೆ. ಇದೀಗ 2025ರಲ್ಲಿ ಬಿ ಹರಿಶ್ಚಂದ್ರಾಚಾರ್ಯರ 112ನೇ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ನೀಡುವಂಥ ಒಂದು ಪ್ರಶಸ್ತಿ, ಬಿ ಹರಿಶ್ಚಂದ್ರಾಚಾರ್ಯ ಸ್ಮಾರಕ ಪ್ರಶಸ್ತಿ. ಇದನ್ನು ಈ ವರ್ಷ ನಾವು ಒಬ್ಬ ವಿಶಿಷ್ಟ ಸಾಧಕರಾಗಿರುವಂಥ ಡಾಕ್ಟರ್ KS ರಾಜಣ್ಣ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ಈ ವರ್ಷ ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಇದೇ ಬರುವ ಮೇ 25ನೇ ತಾರೀಕಿನಂದು ಮಂಗಳೂರಿನ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಗುರುಮಠ ಪಟ್ಟಲಿಂಗಪ್ಪಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನೆರವೇರಲಿಕ್ಕಿದೆ. ಮಧ್ಯಾಹ್ನ 2 ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅದರ ಸಂಪಾದಕರಾಗಿ, ಪ್ರಕಾಶಕರಾಗಿ ಹಲವು ವರ್ಷ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ವಿಶ್ವಕರ್ಮ ಸಮಾಜವನ್ನು ಸಂಘಟನೆ ಮಾಡುವಂತಹ ಪ್ರಯತ್ನದಲ್ಲಿ ಹಲವು ಅಧಿವೇಶನಗಳನ್ನು ಕೂಡ ಅವರ ನೇತೃತ್ವದಲ್ಲಿ ಸಂಘಟಿತಗೊಂಡಿವೆ. ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಸ್ಥಾಪನೆಗೆ ಕೂಡ ಅವರು ಮೂಲ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಿದಂಥ ಈ ವ್ಯಕ್ತಿಯ ಹೆಸರಿನಲ್ಲಿ ನೀಡುವಂಥ ಈ ಪ್ರಶಸ್ತಿ